ದೊಡ್ಡ ಮಟ್ಟದ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಕೇವಲ 1,000 ದಂಡ ಕಟ್ಟಿದ್ರೆ ಸಾಕು ಎಂಬ ಉಲ್ಲೇಖವಿದೆ. ಇದರಿಂದ ಬಹುತೇಕ ಪ್ರಕರಣಗಳು ದಂಡಕ್ಕೆ ಮಾತ್ರ ಸೀಮಿತವಾಗಿದ್ದು, ಅಂತಹ ಕೆಲವು ಐಪಿಸಿ ಸೆಕ್ಷನ್ನ ಬದಲಾವಣೆ ಅಗತ್ಯ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದರು. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪುತ್ತೂರು ವಕೀಲರ ಸಂಘ ಹಾಗೂ ಪುತ್ತೂರು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಲಾದ ಫೋಕ್ಸೋ ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾ ಸತ್ರ ನ್ಯಾಯಾಧೀಶರಲ್ಲಿ ಕೇಳ್ಕೊತಾ ಇದ್ದೀವಿ, ಈ ವಿಶೇಷವಾಗಿ ಟ್ರಯಲ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಈ ಬಗ್ಗೆ ಇಲ್ಲೊಂದು ವ್ಯಾಪಕವಾದ ಚರ್ಚೆ ಆಗ್ತಾ ಇರೋದು ನಿಜವಾಗ್ಲೂ ವರ್ಷ ತರುತ್ತೆ. ಸೆಮಿನಾರ್ ನಡೀತಾ ಇರೋದ್ರಿಂದ ಸಬ್ಜೆಕ್ಟ್ ಚರ್ಚೆ ಆಗೋದ್ರಿಂದ ಅವರೆಲ್ಲರ ಮಾತನ್ನ ಕಿತ್ತು ನಾನು ಮಾತಾಡೋದು ನನಗೆ ಗೌರವ ಅಲ್ಲ ಅಂತ ಭಾವಿಸ್ಕೊಂಡು ವ್ಯಾಪಕವಾಗಿ ಚರ್ಚೆ ಆಗಲಿ, ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತೇಳಿ ಆಶಿಸಿಬಿಟ್ಟು ಬಹಳ ಹರ್ಷವಾಗಿ ಈ ಕಾರ್ಯಕ್ರಮನ ನಾನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಎರಡನೇದು, ನೀವೆಲ್ಲ ಏನು ಕಾನೂನು ವಿದ್ಯಾರ್ಥಿಗಳಿದ್ದೀರಿ, ನೀವು ಮನಸ್ಸಿಗೆ ತಗೋಬೇಕು. ಇದು ಕೊನೆ ಆಪ್ಷನ್ ಅಲ್ಲ. ನಮಗೆ ಲಾ ಓದ್ತಿರೋದು ನಾವು ಕೊನೆ ಆಪ್ಷನ್ ಅಥವಾ BA ಓದೋದು ನಾವು ಕೊನೆ ಆಪ್ಷನ್ ಅಂತ ನಾವು ತಗೋಬಾರ್ದು. ಲಾ ಡಿಗ್ರಿಯಷ್ಟು ಪವಿತ್ರವಾದ ಶಿಕ್ಷಣ ಬೇರೆ ಯಾವುದಿಲ್ಲ. ನಾನು ನಮ್ಮ ಬಟ್ನಿಂದ ಹೇಳಿದೆ, ಮೆಡಿಸಿನ್ ಓದ್ತೀವ್ರಿ, ಬಹಳ ಬದಲಾವಣೆಗಳೇನಾಗಲ್ಲ, ಫಾರ್ಮುಲಾ ಅದೇ ಇರುತ್ತೆ, ಬ್ರ್ಯಾಂಡ್ ನೇಮ್ ಚೇಂಜ್ ಆಗುತ್ತೆ. ಪ್ರೊಫೆಸರ್ಸ್ ಇರ್ತಾರೆ, ಅವ್ರ ಪ್ರೊಫೆಸರ್ ಹೇಳಿದ ನೋಟ್ಸನ್ನೇ ಮಕ್ಕಳಿಗೆ ಪಾಠ ಮಾಡ್ಕೊಂಡು ಹೋಗ್ತಿರ್ತಾರೆ, ಹೇಗೋ ನಡ್ಕೊಂಡು ಹೋಗುತ್ತೆ. ಈ ಕೋರ್ಸಲ್ಲಿ ನಿಮ್ಗೆಲ್ಲ ಬೇಕು. ಇನ್ವೆಸ್ಟಿಗೇಟ್ ಮಾಡೋ ಶಕ್ತಿ ಇರಬೇಕು, ಕೌನ್ಸಿಲಿಂಗ್ ಮಾಡೋ ಶಕ್ತಿ ಇರಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡೋ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಡಲೂರು ಸತ್ಯನಾರಾಯಣ ಆಚಾರ್ಯ ಮಾತನಾಡಿ, ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಇರದ ಹಾಗೂ ಅವರ ಯೋಜನೆಗೂ ನಿಲುಕದಂತಹ ವಿಶೇಷ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿದೆ ಎಂದರು. ಈ ಟೆಂಡೆನ್ಸಿ ಎಲ್ಲಿವರೆಗೂ ಹೋಗೋದಿಲ್ಲ. ಯಾವ ವರ್ಕ್ಶಾಪ್ ಮಾಡಿ ಏನು ಮಾಡಿದ್ರು ಕೂಡ ಅದು ಕನ್ಸರ್ನ್. ಅದು ಆ ಟೆಂಡೆನ್ಸಿ ಹೋಗಬೇಕಾದ್ರೆ ನಮ್ಮ ಮೂಲ ತತ್ವಗಳ ಸಂಸ್ಕಾರ, ಆ ಸಂಸ್ಕಾರವನ್ನು ಬಿಡ್ತಾ ಇದ್ದೀವಿ. ವರ್ಕ್ಶಾಪನ್ನು ಈಗ ಮಾಡ್ತಾ ಇದ್ದೀವಿ. ವರ್ಕ್ಶಾಪ್ ಮಾಡೋದಕ್ಕೋಸ್ಕರ ನಾನು 1-2 ಪ್ರಾವಿಷನ್ ವರ್ಕ್ಶಾಪಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಅವ್ರು ಹೇಳ್ತಾರೆ. ನಾನು ಯಾವುದೇ ಇಲ್ಲಿ ವಿಶೇಷವಾಗಿ ಯಾವುದೇ ಸಬ್ಜೆಕ್ಟ್ ಡೈರೆಕ್ಟ್ ಟಚ್ ಮಾಡೋದಿಲ್ಲ. ಇಲ್ಲಿ 2 ಪ್ರಾವಿಷನ್ಸ್, ಸೆಕ್ಷನ್ 20, 21 and 22. ಅದ್ರ ಬಗ್ಗೆ ಅದನ್ನ ಆ್ಯಸ್ ಇಟ್ ಇಸ್ ನಾನು ಓದ್ಬಿಡ್ತೀನಿ. ಅದರಿಂದ ಎಲ್ಲರಿಗೂ ಅನುಕೂಲ ಆಗಿದೆ. Obligation of media, studio and photographic facilities to report cases. Any personnel of the media or hotel or lodge or hospital or club or studio or photographic facilities by whatever name called, irrespective of the number of persons employed therein, shall on coming across any material or object employed. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅಧ್ಯಕ್ಷತೆಯನ್ನು ವಹಿಸಿದರು. ಕಾನೂನು ಇಲಾಖೆಯ ವಿಶೇಷ ಕಾರ್ಯದರ್ಶಿ HK ಜಗದೀಶ್, ಕಾನೂನು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ. P. ಈಶ್ವರ್ ಭಟ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.